ಚುನಾವಣೆಯ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆದರೆ ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ ಪಕ್ಷ ಈ ಚುನಾವಣೆಯನ್ನು, ಪದವೀಧರರ ಮತ್ತು ಶಿಕ್ಷಕರ ಈ ಒಂದು ಚುನಾವಣೆಯನ್ನು ಬಹಳ ಮುತುವರ್ಜಿಯಿಂದ ತೆಗೆದುಕೊಂಡಿದೆ. ಮುಂಚೆ ಏನಾಗ್ತಾಯಿತ್ತು ಅಂತ ಹೇಳಿದ್ರೆ ಅಭ್ಯರ್ಥಿಗಳು ಈ ಚುನಾವಣೆಯನ್ನು ಮಾಡ್ತಾಯಿದ್ರು. ಆದರೆ ಇದನ್ನು ಸಂಪೂರ್ಣ ಜವಾಬ್ದಾರಿನ ಈ ಸಲ ಪಕ್ಷ ವಹಿಸಿಕೊಂಡಿದೆ. ಪಕ್ಷದಲ್ಲಿ ಇದರ ಜವಾಬ್ದಾರಿಯನ್ನು ಶಾಸಕರುಗಳಿಗೆ ಮತ್ತು ಜಿಲ್ಲಾ ಮಂತ್ರಿಗಳಿಗೆ, ಜಿಲ್ಲಾ ಅಧ್ಯಕ್ಷರಿಗೆ, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳಿಗೆ, ಜಿಲ್ಲೆಯ ಎಲ್ಲ ನಮ್ಮ ನಾಯಕರುಗಳಿಗೆ, ಅವರಿಗೆ ಅದಲ್ಲದೆ ಇದನ್ನು ನಾವು ಬೂತ್ ಮಟ್ಟದಲ್ಲಿ, ಪಂಚಾಯಿತಿ ಮಟ್ಟದಲ್ಲಿರುವಂಥ ನಮ್ಮ ನಾಯಕರುಗಳನ್ನು ಎಲ್ಲದನ್ನು ಸೇರಿಸಿ ಈ ಚುನಾವಣೆಯನ್ನು ನಾವು ಮಾಡ್ತಾಯಿದ್ದೀವಿ. ತಮಗೆ ತಿಳಿದಾಗೆ ಸುಮಾರು 84,000 ಪದವೀಧರರು ಈ ಚುನಾವಣೆಯಲ್ಲಿ ಈ ಸಲ ಮತವನ್ನು ಚಲಾಯಿಸಲಿಕ್ಕಿದ್ದಾರೆ. ಸುಮಾರು 24,000 ಶಿಕ್ಷಕರು ಈಗಾಗಲೇ ನೋಂದಣಿಯನ್ನು ಮಾಡಿದ್ದಾರೆ. ಇದು ಬಹುಶಃ ಇತಿಹಾಸದಲ್ಲೇ ಇಷ್ಟೊಂದು ಜನರ ಒಂದು ನೋಂದಣಿ ಆಗಿದೆ. ನಮ್ಮ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 30 ವಿಧಾನಸಭಾ ಕ್ಷೇತ್ರಗಳು ಇದಕ್ಕೆ ಒಳಗೊಂಡಿರುತ್ತೆ. ಸುಮಾರು 6 ಜಿಲ್ಲೆಗಳಲ್ಲಿ 4.5 ಪಾರ್ಲಿಮೆಂಟ್ ಕ್ಷೇತ್ರ ಬರುತ್ತೆ. ಅಂತ ಹೇಳಿದ್ರೆ ದಾವಣಗೆರೆ 2 ವಿಧಾನಸಭಾ ಕ್ಷೇತ್ರಗಳು, ಚನ್ನಗಿರಿ ಮತ್ತು ಹೊನ್ನಾಳಿ ಇದಕ್ಕೆ ಸೇರಿಕೊಂಡಿರ್ತದೆ. ಈ 30ರಲ್ಲಿ 16 ಜನ BJP ಶಾಸಕರು, 15 ಜನ BJP ಶಾಸಕರು, 14 ಜನ ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತು ಒಬ್ಬರು JDS ಶಾಸಕರು ಇರ್ತಾರೆ. ಅಂತಂದರೆ ಬಲ ಈ ಸಲ ಇದೆ. ಈಗ ನಮ್ಮ ಅಭ್ಯರ್ಥಿಗಳಾದ ಇಬ್ಬರು, ಆಯನೂರು ಮಂಜುನಾಥ್ ಅವರು ಮತ್ತು ಡಾಕ್ಟರ್ KK ಮಂಜುನಾಥ್ ಕುಮಾರ್ ಅವರು ಇಬ್ಬರು ನಮ್ಮ ಅಭ್ಯರ್ಥಿಗಳಾಗಿದ್ದಾರೆ. ನಾವು ಅಭ್ಯರ್ಥಿಗಳನ್ನು ಕಣಕ್ಕಿಳಿಯುವ ಮುಂಚೆನೇ ಕಾಂಗ್ರೆಸ್ ಪಕ್ಷ ಸುಮಾರು ಕಳೆದ 1 ವರ್ಷಗಳಿಂದ ಈ ಎಲ್ಲ ಜಿಲ್ಲೆಗಳಲ್ಲಿ ಸ್ಥಳೀಯ ನಾಯಕರುಗಳೊಂದಿಗೆ, ಬ್ಲಾಕ್ ಕಾಂಗ್ರೆಸ್ಸಿನ ಎಲ್ಲ ನಮ್ಮ ಅಧ್ಯಕ್ಷರುಗಳೊಂದಿಗೆ ಈ ನೋಂದಾವಣೆ ಪ್ರಕ್ರಿಯೆಯನ್ನು ನಾವು ಮಾಡಿದ್ವಿ. ಹಾಗೂ ಈ ಸಲ ಈ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಲೇಬೇಕು ಅಂಥೇಳಿ ಒಂದು ಪಣಮನಸ್ಸು ತೊಟ್ಟು ಈ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಚಿಕ್ಕಮಗಳೂರು ಜಿಲ್ಲೆ, ಮೊನ್ನೆ ಉಡುಪಿಯಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ನಾಯಕರುಗಳ ಜೊತೆ ಒಂದು ಮಾತಾಡಿದ್ವಿ. ಇವತ್ತು ಬೆಳಗ್ಗೆ ಚಿಕ್ಕಮಗಳೂರಿನಲ್ಲಿ, ನಾಳೆ ನಮಗೆ ಶಿವಮೊಗ್ಗದಲ್ಲಿ ಈ ಕಾರ್ಯಕ್ರಮವಿದೆ. ಖಂಡಿತವಾಗಿಯೂ ನಾವು ಈ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಭರವಸೆ ಸಹ ಇದೆ ನಮಗೆ. ಅಲ್ಲದೆ ಪ್ರತಿಯೊಬ್ಬ ನಮ್ಮ ಪಕ್ಷದ ನಾಯಕರುಗಳಿಗೆ ಆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಎಷ್ಟು ಜನ ಮತದಾರರಿದ್ದಾರೆ ಅನ್ನೋದನ್ನು ಒಂದು ಪಟ್ಟಿಯನ್ನು ಸಹ ಕೊಟ್ಟು ಅವರನ್ನು ಭೇಟಿಯನ್ನು ಮಾಡಿ ಅವರ ಜೊತೆ ಮತವನ್ನು ಯಾಚನೆಯನ್ನು ಸಹ ಮಾಡ್ತಾಯಿದ್ದೀವಿ. ಈಗ ಆಯನೂರು ಮಂಜುನಾಥ್ ಅವರನ್ನ ಬಗ್ಗೆ ನಾವು ಹೇಳಬೇಕಾದ್ರೆ, ಕೆಲವು ನಮ್ಮ ರಾಜಕಾರಣಿಗಳಲ್ಲಿ 4 ಮನೆಗಳಲ್ಲಿ ಅಂತ ಹೇಳಿದ್ರೆ ರಾಜ್ಯಸಭಾ, ಲೋಕಸಭಾ, ವಿಧಾನಸಭಾ ಮತ್ತು ವಿಧಾನ ಪರಿಷತ್ರಲ್ಲಿ SM ಕೃಷ್ಣ ಅವರು, ನಂತರ MV ರಾಜಶೇಖರನ್ ಅವರು, ನಂತರ DV ಚಂದ್ರೇಗೌಡರು, ಇವರು 3 ಜನ ನಮ್ಮ ಕರ್ನಾಟಕದ, ನನಗೆ ಗೊತ್ತಿದ್ದ ಮಟ್ಟಿಗೆ ಈ 3 ಜನ ಪ್ರತಿನಿಧಿಸಿದರು. ನಂತರ ಆ ಪ್ರಾತಿನಿಧ್ಯವನ್ನು ಆಯನೂರು ಮಂಜುನಾಥ್ ಅವರು ಮಾಡಿದ್ದಾರೆ. ಆಯನೂರು ಮಂಜುನಾಥನವರವರು ಬಹಳ ಸುಮಾರು ವರ್ಷಗಳಿಂದ, ಯಾಕೆಂದರೆ ನನ್ನ ರಾಜಕೀಯ ಜೀವನದಲ್ಲೂ ಶಿವಮೊಗ್ಗದಲ್ಲಿ, ಅವರ ರಾಜಕೀಯ ಜೀವನವೂ ಶಿವಮೊಗ್ಗದಲ್ಲಿ ಇದ್ದದ್ದು. ಸುಮಾರು 30-35 ವರ್ಷಗಳಿಂದ ನಾವಿಬ್ಬರು ವಿದ್ಯಾರ್ಥಿ ಸಂಘಟನೆಯಿಂದ ಬಂದಂಥವರು. ಅವರಿಗೆ ನಾನು ವಿದ್ಯಾರ್ಥಿ ಮತ್ತು ಯುವ ಕಾಂಗ್ರೆಸ್ ಸಂಘಟನೆಯಲ್ಲಿದ್ದರೆ, ಅವರು ಹಲವಾರು ಸಂಘಟನೆಗಳಲ್ಲಿ ಮೂಡಿ ಒಂದು ಉತ್ತಮ ವಾಗ್ಮಿ, ಅಲ್ಲದೆ ತನ್ನದೇ ಆದಂಥ ಒಂದು ಸಂಪೂರ್ಣವಾದ ಒಂದು ಗುಂಪು ಅಂತ ಹೇಳಿದ್ರೆ ಎಲ್ಲರನ್ನು ಹಿಡ್ಕೊಂಡು OPS ಇರ್ಬೋದು, NPS ಇರ್ಬೋದು. ಈಗ ವಿಧಾನ ಪರಿಷತ್ ಸದಸ್ಯರಾದಂಥ ಸಮಯದಲ್ಲಿ ಬಹುಶಃ ನಾವು ಪ್ರಪ್ರಥಮ ಬಾರಿಗೆ ಅವರದೇ ಸರ್ಕಾರದ ವಿರುದ್ಧ ಅವರು ಒಂದು ಸಲ ಬಾಯ್ಕಾಟ್ ಮಾಡಿ ವಿಧಾನ ಪರಿಷತ್ತಲ್ಲಿ ಹೋಗಿದ್ದರು. ಅಂತ ಹೇಳಿದ್ರೆ ನ್ಯಾಯಕ್ಕೋಸ್ಕರ ಅವರು ಜನರ ಜೊತೆ ಇರುವಂಥದ್ದನ್ನು ಒಂದು ಸಂಪೂರ್ಣವಾಗಿ ಅದರ ಜೊತೆ ಹೋರಾಟದ ಮನೋಭಾವವನ್ನು ಹೊಂದಿದಂಥವರು. ಅದೇ ರೀತಿ KK
ನಮ್ಮ ಮಂಜುನಾಥ್ ಕುಮಾರ್ ಅವರು, ಡಾಕ್ಟರ್ ಮಂಜುನಾಥ್ ಅವರು ಶಿಕ್ಷಕರಾದಂಥವರು. ಕಳೆದ ಪ್ರಥಮ ಬಾರಿಗೆ ಅವರು ಸ್ವತಂತ್ರವಾಗಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಸ್ವಲ್ಪ ಮತದಲ್ಲಿ ಸೋತಿದ್ದರು. ಕಳೆದ ಸಲ ನಮ್ಮ ಪಕ್ಷದ ಅಭ್ಯರ್ಥಿ ಆಗಿದ್ದರು. ನಮ್ಮ ಪಕ್ಷದ ಅಭ್ಯರ್ಥಿ ಆಗ ನಮ್ಮ ಚುನಾವಣೆ ಮುಗಿದು BJP ಸರ್ಕಾರ ಅಧಿಕಾರದಲ್ಲಿತ್ತು. 30ರಲ್ಲಿ 27ರಲ್ಲಿ BJP ಬಂದಿತ್ತು. ಕೇವಲ 3 ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಶಾಸಕರಿದ್ದರು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಸರ್ಕಾರವೇ ಅವರ ಪರವಾಗಿ ಅವಾಗ ಕೆಲಸ ಮಾಡಿತ್ತು. ಹಾಗಾಗಿ ಅವರು ಸೋಲನ್ನು ಅನುಭವಿಸಿದರು. ಆದರೂ ಸತತವಾಗಿ ಅವರು ಶಿಕ್ಷಕರ ನಡುವೆ ಪ್ರತಿಯೊಂದು ಅವರ ಕಷ್ಟ ಸುಖಗಳಿಗೆ ಸ್ಪಂದನೆಯನ್ನು ಮಾಡಿದಂಥವರು. ಅಲ್ಲದೆ ಅವರು ಆಗ ಶಿಕ್ಷಕರ ಪ್ರತಿನಿಧಿಯಾಗಿ ಅವರ ಸಂಘಟನೆಯಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಅನುಭವವನ್ನು ಹೊಂದಿದಂಥವರು. ಇವರಿಬ್ಬರು ನಮಗೆ ಒಂದು ಸೂಕ್ತ ಅಭ್ಯರ್ಥಿಗಳನ್ನು ಈ ಸಲ ನಮ್ಮ ವರಿಷ್ಠ ಮಂಡಳಿ ನಮಗೆ ಕೊಟ್ಟಿದೆ. ಅದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಈ ಸಲ ಈ ಚುನಾವಣೆಯನ್ನು ಪಕ್ಷದ ಒಂದು ವೇದಿಕೆಯಲ್ಲಿ ಮಾಡಲಿಕ್ಕೆ ಎಲ್ಲರನ್ನು ಸೇರಿಸಿ ಈ ಒಂದು ಚುನಾವಣೆಯನ್ನು ನಾವು ಮಾಡ್ತಾಯಿದ್ದೀವಿ. ಈಗಾಗಲೇ ಕಾಂಗ್ರೆಸ್ ಪಕ್ಷ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ, ಅದನ್ನು ಬಹುಶಃ ಅವರು ಹೇಳ್ಬೋದು. ಹಾಗಾಗಿ ಈ ಮತ್ತೊಮ್ಮೆ ನಾನು ಈ ಮಾಧ್ಯಮದ ಮೂಲಕ ಎಲ್ಲ ಪದವೀಧರರಿಗೂ ಮತ್ತು ಶಿಕ್ಷಕರವರಿಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂಥೇಳಿ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇದು ಇತಿಹಾಸದಲ್ಲೇ ಪ್ರಥಮವಾಗಿ ಕಾಣ್ತಾ ಇರೋದು. ಮುಂಚೆ ನಾವು ನೋಡ್ತಾ ಇದ್ವಿ 5,000, 3,000, 10,000 ಇತ್ತು. ಕಳೆದ ಸಲ ಇದು 63,000 ಆಗಿತ್ತು. 62,000 ಕಳೆದ ಸಲ ಮಾಡಿದ್ದು. ಈ ಸಲ ಜಾಸ್ತಿ ಮಾಡಿ 83,000 ಆಗಿದೆ. ಅಂತೇಳಿದ್ರೆ ಕೆಲವು ಕ್ರೈಟೀರಿಯಾಗಳನ್ನು ಇದಕ್ಕೆ ಫಿಕ್ಸ್ ಮಾಡಿರ್ತಾರೆ. ಹಾಗಾಗಿ ಕೆಲವರು ಅದಕ್ಕೆ ಒಳಪಡ್ತಾ ಇಲ್ಲ. ಟೀಚರ್ಸ್ ಡಿಪಾರ್ಟ್ಮೆಂಟ್ ನೆಕ್ಸ್ಟಿಂದ ಆ್ಯಂಡ್ ಶಿವಮೊಗ್ಗ 2 ಕರಾವಳಿ ಭಾಗದಲ್ಲಿ 37,000 ಜನ ಇದ್ದಾರೆ ಸರ್. ಇದು ಕ್ಷೇತ್ರ ಬರಬೇಕಾದ್ರೆ ಕ್ಷೇತ್ರ ಅಂತ ನೋಡ್ಲಿಕ್ಕೆ ಆಗ್ತದೆ, ಭಾಗ ಅಂತ ನೋಡ್ಲಿಕ್ಕೆ ಆಗೋದಿಲ್ಲ ಸರ್. ಇದು 2 ಕ್ಷೇತ್ರಗಳು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಾಗ ಬೇರೆಯವ್ರು ಬೇಜಾರು ಮಾಡ್ತಾರೆ, ಹಾಗೆ ಆಗಿರ್ತಲ್ಲ. ಹಾಗಾಗಿ ಆಗ್ತಿರೋದು ಆ ಥರ ಏನು ಕೇಳ್ಬೋದು. ಇಲ್ಲಿ ಕೊಟ್ಟಾಗ ಬೇರೆಯವರಿಗೆ ಅಲ್ಲಿದು ಅಂತ ಹೇಳ್ಬೋದು. 6 ಡಿಸ್ಟಿಕ್ ಬರ್ತಾ ಇರೋದು. ಯಾರಿಗೆ ಕೊಟ್ಟರೆ ಇನ್ನೊಬ್ರಿಗೆ ಬೇಜಾರು ಆಗೇ ಆಗುತ್ತಲ್ಲ. ಕ್ಷೇತ್ರ ತಗೊಳ್ತಾ ಇದ್ದಾರೆ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.